ಚಿಕ್ಕಮಗಳೂರು ನಗರದ ಖಾಸಗಿ ಮೀನು ಅಂಗಡಿಗೆ ಮಂಗಳೂರಿನಿಂದ ಬಂದ 340 ಕೆಜಿ ತೂಕದ ಬೃಹತ್ ಮೀನನ್ನ ನೋಡಲು ಗ್ರಾಹಕರು ಮುಗಿಬಿದ್ದ ಘಟನೆ ನಡೆಯಿತು. ನಗರದ ಉಪ್ಪಳ್ಳಿ ಬಡಾವಣೆಯ ಮೀನಿನ ಅಂಗಡಿಯಲ್ಲಿ ಬೃಹತ್ ಮೀನನ್ನ ಕಂಡು ಸಾರ್ವಜನಿಕರು ಅಚ್ಚರಿಗೀಡಾದರು. ಮೀನನ್ನ ನೋಡುತ್ತಿದ್ದಂತೆ ಸಾರ್ವಜನಿಕರು ಮೊಬೈಲ್ ತೆಗೆದು ಫೋಟೋ ವಿಡಿಯೋ ಮಾಡುವುದರಲ್ಲಿ ಮಗ್ನರಾಗಿದ್ದಾರೆ. 1 ಕೆಜಿ ನಮಗೆ ಕೊಡಿ, ₹1000 ಕೊಡ್ತೀವಿ ಅಂತ ಗ್ರಾಹಕರು ದುಂಬಾಲು ಬಿದ್ದರೂ ಅಂಗಡಿ ಮಾಲೀಕರು ಜನರ ಸ್ಪಿರಿಟ್ ಕಂಡು ಬೆಲೆ ಏರಿಸುತ್ತಲೇ ಹೋಗುತ್ತಿರುವುದು ಕಂಡುಬಂತು. ಇದು ಬೃಹತ್ ಅಂಬೂರು ಫಿಶ್ ಆಗಿದ್ದು ಸೌದಿ ಅರೇಬಿಯಾದಲ್ಲಿ ಈ ಮೀನಿಗೆ ಹೆಚ್ಚು ಬೇಡಿಕೆ ಇದೆಯಂತೆ. ಮೊದಲ ಬಾರಿಗೆ ಈ ಬೃಹತ್ ಗಾತ್ರದ ಅಂಬೂರು ಮೀನನ್ನ ಅಂಗಡಿ ಮಾಲೀಕರು ತರಿಸಿದ್ದಾರಂತೆ. ಜೊತೆಗೆ ಇಷ್ಟೊಂದು ದೊಡ್ಡ ಗಾತ್ರದ ಮೀನನ್ನ ಇದೇ ಮೊದಲು ನೋಡ್ತಿರೋ ಜನರು ಅಂಗಡಿ ಮುಂದೆ ಜಾತ್ರೆಯಂತೆ ನೆರೆದ್ರು. ಇದೇ ಫಸ್ಟ್ ನೋಡ್ತಾ ಇರೋದು ಈ ತರ ಮೀನು. ಒಂದು ಸುಮಾರು ವೆರೈಟಿ ಒಂದು 40-45 ವೆರೈಟಿ ಹಿಂಗೆಲ್ಲ ಇರುತ್ತೆ. ಫ್ರೆಶ್ ಆಗಿರುತ್ತೆ. ಎನಿ ಟೈಮ್ ವಾರಕ್ಕೆ ಒಂದು 3 ಸತಿ ಫ್ರೆಶ್ ಆಗಿ ಬರುತ್ತೆ. ಈ ಮೀನು ನೋಡಿ ಏನ್ ಅನಿಸ್ತದೆ? ಈ ಮೀನು ನೋಡಿದ್ದು ಇದೆ ಫಸ್ಟ್. ಇಷ್ಟು ದೊಡ್ಡ ಮೀನು ನೋಡಿದ್ದು ಫಸ್ಟ್. ನಿಮಗೆ ಏನ್ ಅನ್ನಿಸ್ತದೆ? ಚಿಕ್ಕೂರಲ್ಲೇ ಫಸ್ಟ್ ನೋಡಿ ಎನ್ಸಿದೆ, ಫೈನ್ ಇದೆ ಮೀನು. ಒಳ್ಳೆ ಅಮೂರು ಅಂತ ಹೇಳಿ ಒಳ್ಳೆ ಮೀನು. ನಿಮ್ಮ ಹೆಸರು ಸರ್? ಅಬ್ದುಲ್ ರಹಮಾನ್. ಬೋರ್ಡಿಂದು ವೆರೈಟಿ ಇದೆ. ಬನ್ನಿ ಬನ್ನಿ. ದಯವಿಟ್ಟು